ಹಲೋ ನಮಸ್ತೆ, ಹೇಗಿದ್ರಿ ಎಲ್ರು? ಇವತ್ತಿನ ವೀಕೆಂಡ್ ವಿಡಿಯೋದಲ್ಲಿ ನಾನು ಯಾವುದು ರೆಸಿಪೀಸ್ ಹೇಳ್ತಾ ಇಲ್ಲ, ಬಟ್ ಒಂದು ತುಂಬಾ ಉಪಯುಕ್ತವಾಗಿರುವಂತಹ ಅಡುಗೆ ಮನೆಗೆ ಬೇಕಾಗಿರುವಂತಹ ಕಿಚನ್ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಏನಾಗುತ್ತೆ, ಕೆಲವೊಂದು ಸರಿ ನಾವು ಹಾಲು ಕಾಯಿಸುವಾಗ ಅಥವಾ ಟೀ ಮಾಡುವಾಗ ಮರೆತೆಲ್ಲಾದರೂ ಪಾತ್ರೆನ ಸ್ಟವ್ ಮೇಲೆ ಬಿಟ್ಟು ಹೋಗಿದ್ರೆ ಬರ್ನ್ ಆಗಿ ಹೋಗುತ್ತೆ, ಕರಟಿ ಹೋಗುತ್ತೆ. ಪಾತ್ರೆ ಎಲ್ಲ ಹಾಲುಕ್ಕಿ ಅದು ಸೀದು ಹೋಗುತ್ತೆ ಮತ್ತು ಕರಟಿ ಹೋಗುತ್ತೆ, ಕಂಪ್ಲೀಟಾಗಿ ಪಾತ್ರೆನೇ ಹಾಳಾಗಿ ಹೋಗುತ್ತೆ. ಅದನ್ನು ನಾವು ಆಮೇಲೆ ಎಷ್ಟೊತ್ತು ತೊಳೆದ್ರೂ, ಎಷ್ಟು ಸೋಪ್ ಹಾಕಿ ಅಥವಾ ವಿಮ್ ಏನು ಹಾಕಿ ತೊಳೆದ್ರೂ ಅದು ಕರೆಕ್ಟಾಗಿ ಪಾತ್ರೆ ಚೆನ್ನಾಗಿರಲ್ಲ ಮತ್ತು ಕರೆಕ್ಟಾಗಿ ಅದು ಸ್ಟೈನ್ ಎಲ್ಲ ಕರೆಕ್ಟಿರೋದೆಲ್ಲ ಹೋಗಲಿಕ್ಕೆ ಚಾನ್ಸೇ ಇಲ್ಲ. ಏನು ಮಾಡ್ತೀವಿ, ಪಾತ್ರೆನೆಲ್ಲಾದರೂ ಸೈಡಲ್ಲಿ ಹಾಕ್ತೀವಿ ಅಥವಾ ಬಿಸಾಡಿಬಿಡ್ತೀವಿ. ಬಟ್ ಅದರ ಬದಲಾಗಿ ಇವತ್ತೊಂದು ಸೂಪರ್ ಆಗಿರೋ ಟಿಪ್ಸನ್ನು ನಾನು ಹೇಳ್ತಾ ಇದ್ದೀನಿ. ಜಸ್ಟ್ ಒಂದೇ ಒಂದು ಇಂಗ್ರೀಡಿಯೆಂಟ್ ಬೇಕಾಗಿರೋದು. ಎಂಥ ಬರ್ನ್ ಆಗಿರೋ ಪಾತ್ರೆ ಇರಲಿ, ಕರಟಿ ಹೋಗಿರೋ ಪಾತ್ರೆ ಇರಲಿ, ಜಸ್ಟ್ ಒಂದು 10 ನಿಮಿಷದಲ್ಲಿ ಪಳ ಹೊಸತ್ತು ಪಾತ್ರೆ ಥರನೇ ಆಗುತ್ತೆ. ಅಷ್ಟು ಸೂಪರ್ ಆಗಿದೆ ಈ ಟಿಪ್ಸ್. ಕಂಪ್ಲೀಟಾಗಿ ಈ ವಿಡಿಯೋನ ನೀವು ನೋಡಿ, ನಿಮ್ಮ ಮನೇಲಿ ಈ ಥರ ಪ್ರಾಬ್ಲಮ್ ಆದರೆ ಇದನ್ನ ನೀವು ಆರಾಮ್ಸೆ ಟ್ರೈ ಮಾಡ್ಬೋದು. ಏನು ಸೈಡ್ ಎಫೆಕ್ಟು ಆಗಲ್ಲ, ಏನೂ ಇಲ್ಲ. ತುಂಬಾ ಚೆನ್ನಾಗಿದೆ ಈ ಒಂದು ವಿಡಿಯೋ, ಈ ಒಂದು ಸೀಕ್ರೆಟ್ ಕಿಚನ್ ಟಿಪ್ಸ್. ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ನ ಕೂಡ ಮರೆಯದೆ ನನಗೆ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಎಂಥ ಕರಟಿರೋ ಪಾತ್ರೆ ಇರ್ಬೋದು, ಎಷ್ಟೇ ಬರ್ನ್ ಆಗಿರ್ಬೋದು, ಅದನ್ನ ಏನೂ ಕಷ್ಟ ಇಲ್ಲದೆ ತುಂಬಾ ಸಿಂಪಲ್ಲಾಗಿ ಮತ್ತೆ ಹೊಸದ್ರಾಗೆ ಹೊಳೆಯೋ ಥರ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಒಂದು ತುಂಬಾ ಒಳ್ಳೆಯ ಸೀಕ್ರೆಟ್ ಟಿಪ್ಸ್ ಇದೆ. ಇದು ನಿಮ್ಗೆ ಯಾರು ಹೇಳಿರಲ್ಲ ಕೂಡ, ತುಂಬಾ ಈಸಿ ಇದೆ. ನಾವು ಯೂಶ್ವಲಿ ಕರಟಿರೋ ಪಾತ್ರೆನ ಬಿಸಾಡ್ತೀವಿ, ಅದು ಎಷ್ಟೇ ಉಜ್ಜಿದ್ರೂ ಹೋಗಿಲ್ಲ ಅಂತಂದರೆ ಆಮೇಲೆ ಮೂಲೆಗೆ ಇಟ್ಬಿಡ್ತೀವಿ. ಸೊ ನಾವು ಏನು ಮಾಡ್ಬೋದು, ಈ ಥರ ಕರಟಿರೋ ಪಾತ್ರೆಯನ್ನು ತುಂಬಾ ಸಿಂಪಲ್ಲಾಗಿ ಹೊಸದ್ರ ಥರ ಮಾಡ್ಬೋದು. ಫಸ್ಟ್ ಏನು ಮಾಡಿ, ಆ ಪಾತ್ರೆನ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಇಟ್ಬಿಡಿ. ಅದಾದ ನಂತರ ಅದಕ್ಕೆ ನಾವು ನೀರು ಹಾಕೋಬೇಕು. ಆ ಕರೆಕ್ಟಿರೋ ಬರ್ನ್ ಆಗಿರೋದು ಮಾರ್ಕ್ ಎಲ್ಲಿ ತನಕ ಇರುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕೋಬೇಕು. ಅದರಿಂದ ಮೇಲೆ ಬರಬೇಕು ನೀರು. ಆ ಬರ್ನ್ ಮಾರ್ಕ್ ಇದೆಯಲ್ಲ ಅದರಿಂದ ಮೇಲೆ ಬರಬೇಕು ನೋಡಿ. ಪೂರ್ತಿ ಪಾತ್ರೆಗೆ ಕರೆಕ್ಟಿದ್ರೆ ಪೂರ್ತಿ ಪಾತ್ರೆಗೂ ನೀವು ನೀರು ಹಾಕೋಬೋದು. ಅದಾದ ನಂತರ ನಮಗೆ ಬೇಕಾಗಿರೋದು ಓನ್ಲಿ ಒನ್ ಇಂಗ್ರೀಡಿಯೆಂಟ್. ಅದೇನು ಅಂತಂದರೆ ಸರ್ಫ್ ಎಕ್ಸೆಲ್ ಪುಡಿ ಅಥವಾ ಡಿಟರ್ಜೆಂಟ್ ಪೌಡರ್, ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು ನೀವು. ಒಂದು ಅರ್ಧ ಸ್ಪೂನ್ ಅಥವಾ ಮುಕ್ಕಾಲು ಸ್ಪೂನಷ್ಟು ಡಿಟರ್ಜೆಂಟ್ ಪೌಡರನ್ನು ನೀವು ಅದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಉರಿನ ಜಾಸ್ತಿ ಇಟ್ಟು ನೀವು ಅದನ್ನ ಕುದಿಸ್ಬೇಕು, ನೀರನ್ನು ಕುದಿಸ್ಬೇಕು. ಈಗ ಉರಿ ಜಾಸ್ತಿ ಮಾಡಿ ನಾನು ಡಿಟರ್ಜೆಂಟ್ ಪೌಡರ್ ಹಾಕಿದ್ದೀನಿ, ಚೆನ್ನಾಗಿ ಕುದೀತಾ ಇದೆ. ಒಂದ್ಸರಿ ಅದು ಪೂರ್ತಿ ಕುದಿದಾದ ನಂತರ ಮತ್ತೆ ಏನು ಮಾಡಬೇಕು, ಉರಿನ ಕಮ್ಮಿ ಮಾಡ್ಕೊಳ್ಳಿ. ಈಗ ಉರಿನ ಕಮ್ಮಿ ಮಾಡಿ ಇದೊಂದು 10 ನಿಮಿಷ ಕುದಿಬೇಕು. 8 ರಿಂದ 10 ನಿಮಿಷ ಕಮ್ಮಿ ಉರಿಯಲ್ಲಿ ಕುದೀಲಿಕ್ಕೆ ಬಿಡಿ. ನೋಡಿ ಅಲ್ಲ, ಅದು ಕುದೀತಾ ಇದ್ದಂಗೆ ಆ ಕಸ ಏನಿರುತ್ತೆ ಒಳಗಡೆ ಬರ್ನ್ ಆಗಿರುತ್ತಲ್ವ, ಸುಟ್ಟಿರುತ್ತಲ್ವ, ಅದೆಲ್ಲ ಸಾಫ್ಟಾಗಿ ಮೇಲ್ಗಡೆ ಬಂದಿರುತ್ತೆ. 10 ನಿಮಿಷ ಆದ ನಂತರ ನೀವು ಸ್ಟವ್ವಿಂದ ಇದನ್ನ ತೆಗೆದು ಸ್ಟವ್ ಬಂದ್ ಮಾಡಿ ಕೆಳಗಡೆ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡ್ಬೋದು ನೀರನ್ನು. ಅಷ್ಟೊತ್ತಿಗೆ ಆ ಬರ್ನ್ ಮಾರ್ಕ್ ಎಲ್ಲ ಡಿಟರ್ಜೆಂಟ್ ಪೌಡರ್ ಪವರಿಂದ ಎಲ್ಲ ಅಂದರೆ ಸಾಫ್ಟಾಗಿ ಬಿಟ್ಟಿರುತ್ತೆ. ನೀರನ್ನು ಚೆಲ್ಲಬೇಕು. ನಾನು ಬಿಸಿನೀರನ್ನು ಸಿಂಕಿಗೆ ಹಾಕ್ತಾ ಇಲ್ಲ, ಒಂದು ಪಾತ್ರೆಗೆ ತೆಗೆದಿರ್ತಾ ಇದ್ದೀನಿ, ಆಮೇಲೆ ಅದನ್ನ ಬಿಸಾಡ್ತೀನಿ. ಇವಾಗ ನೋಡಿ, ಕರಟಿರೋ ಮಡ್ಡೆಲ್ಲ ಇದೆಯಲ್ಲ ತುಂಬಾ ಸಾಫ್ಟ್ ಆಗಿಬಿಟ್ಟಿದೆ. ಅದನ್ನ ಇವಾಗ ನಾವು ಸ್ಪೂನಿಂದ ಈಸಿಯಾಗಿ ರಿಮೂವ್ ಮಾಡ್ಬೋದು. ಇವಾಗ ಒಂದು ಸ್ಪೂನ್ ತಗೊಂಡು ಅದನ್ನ ಈ ಥರ ರಿಮೂವ್ ಮಾಡ್ಕೊಳ್ಳಿ. ಈಸಿಯಾಗಿ ಹೋಗುತ್ತೆ ಈ ಥರ ಮಾಡಿಕೊಂಡ್ರೆ. ಅದಾದ ನಂತರ ಆ ಡಸ್ಟ್ ಮಡ್ಡನ್ನೆಲ್ಲ ಬಿಸಾಡಿಬಿಟ್ಟು ಅದೊಂದು ಸ್ವಲ್ಪ ಪಾತ್ರೆನ ಒಂದು ಸ್ವಲ್ಪ ನೀರು ಹಾಕಿ ತೊಳೆಯಿರಿ. ಈ ಮಡ್ಡಿದೆಯಲ್ಲ, ಇದು ಸ್ಪೂನಿಂದ ನಾನು ರಿಮೂವ್ ಮಾಡ್ಕೊಂಡಿರೋದು, ಈಸಿಯಾಗಿ ಹೋಗುತ್ತೆ ಯಾಕಂದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ. ಸ್ಪೂನಿಂದ ಅದನ್ನ ರಿಮೂವ್ ಮಾಡಿ ಅದೊಂದು ಸ್ವಲ್ಪ ಕಸನೆಲ್ಲ ನೀರು ಹಾಕಿ ತೆಗೆದ್ಬಿಟ್ಟು ಕೊನೆಗೆ ನಾವು ಒಂದು ಸ್ಕಾಚ್ ಬ್ರೈಟ್ ಇಟ್ಕೊಂಡು, ನಾರ್ಮಲಾಗಿ ಸ್ಕಾಚ್ ಬ್ರೈಟ್ ಇಟ್ಕೊಂಡು ಒಂದು ಸ್ವಲ್ಪ ಸೋಪ್ ಅಥವಾ ಲಿಕ್ವಿಡ್, ಪಾತ್ರೆ ತೊಳೆ ಲಿಕ್ವಿಡ್ ಹಾಕ್ಕೊಂಡು ಈ ಥರ ತೊಳ್ಕೊಂಡ್ರೆ ನೀಟಾಗಿ ಹೋಗುತ್ತೆ, ತುಂಬಾ ಕ್ಲೀನ್ ಆಗುತ್ತೆ. ಎಷ್ಟು ಈಸಿಯಾಗಿ ಕ್ಲೀನ್ ಆಗ್ತಾ ಇದೆ ನೋಡಿ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಬಟ್ ಮತ್ತೆ ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ಮಾರ್ಕ್ ಏನಾದರೂ ಉಳಿದಿದ್ರೆ, ಚೂರು ಏನಾದರೂ ಉಳಿದಿದ್ರೆ, ಇವಾಗ ನೋಡಿ ಲಾಸ್ಟ್ ಒಂದು ಚೂರು ಬರ್ಂಟ್ ಆಗಿರೋ ಮಾರ್ಕ್ಸ್ ಏನಾದರೂ ಉಳಿದಿದ್ರೆ ಅದನ್ನ
ಸ್ಟೀಲ್ ಪಾತ್ರೆ ತೊಳೆಯೋ ಸ್ಕಾಚ್ ಬ್ರೈಟಲ್ಲಿ ಒಂದು ಸ್ವಲ್ಪ ಸೋಪ್ ಅಥವಾ ಲಿಕ್ವಿಡ್ ಹಾಕ್ಕೊಂಡು ಅದನ್ನ ನೀಟಾಗಿ ಉಜ್ಜಿಬಿಟ್ಟು ತೊಳೆದ್ರೆ ಕಂಪ್ಲೀಟಾಗಿ ಪಾತ್ರೆ ಫುಲ್ ಕ್ಲೀನಾಗಿ ಹೋಗುತ್ತೆ. ಇವಾಗ ಏನು ಉಳ್ಕೊಂಡಿಲ್ಲ ನೋಡಿ, ಎಷ್ಟು ನೀಟಾಗಿ ಬರ್ತಾ ಇದೆ, ನೀಟಾಗಿ ತುಂಬಾ ಕ್ಲೀನಾಗಿ ಹೋಯ್ತು ಪಾತ್ರೆ. ಇವಾಗ ನಾನು ಎಲ್ಲದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಇದನ್ನು ವಾಶ್ ಮಾಡಿ ತೋರಿಸ್ತೇನೆ ನೋಡಿ. ಇಷ್ಟೇ ಇರೋದು. ಜಸ್ಟ್ ಒಂದು ಸರ್ಫ್ ಎಕ್ಸೆಲ್ ಅಥವಾ ಡಿಟರ್ಜೆಂಟಿಂದ ಎಷ್ಟು ಸೂಪರ್ಬಾಗಿ ಬರ್ನ್ ಆಗಿರೋ, ಎಷ್ಟು ಬರ್ನ್ ಆಗಿತ್ತು ಅಂತ ನೀವೇ ನೋಡಿದರೆ ಆ ಥರ ಬರ್ನ್ ಆಗಿರೋ ಪಾತ್ರೆನೂ ಕೂಡ 10 ನಿಮಿಷದಲ್ಲಿ ಮತ್ತೆ ಹೊಸದ್ರ ಥರನೇ ಮಾಡಿದ್ದೇನೆ. ಎಷ್ಟು ಸುಲಭವಾಗಿ ನೋಡಿ, ಎಂಥ ಕಷ್ಟ ಇಲ್ಲ. ನೋಡಿದ್ರಲ್ಲ ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಅದೇ ಥರ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೇ ಇರಿ. ಥ್ಯಾಂಕ್ಸ್ ಎಲ್ರಿಗೂ.